ನವಮಂಗಳೂರು ಬಂದರು, ಮಲ್ಪೆ, ಗಂಗೊಳ್ಳಿ, ಕೋಡಿ, ಮರವಂತೆ, ಉಪ್ಪುಂದ ಮತ್ತಿತರ ಕಡೆ ಮಳೆಗಾಲದ ನಾಡದೋಣಿ ಮೀನುಗಾರಿಕೆ ಬಹುತೇಕ ಕೈಕೊಟ್ಟಿದೆ. ಆಗಸ್ಟ್ 15ರವರೆಗೆ ಸಕ್ರಿಯವಾಗಿ ನಡೆಯುವ ಮೀನುಗಾರಿಕೆ ಈ ಮಳೆಗಾಲದಲ್ಲಿ ಸಮರ್ಪಕವಾಗಿ ನಡೆಯದೆ ಸಂಪಾದನೆ ಆಗಿಲ್ಲ. ಇದಕ್ಕೆ ಕಾರಣ ಈ ಬಾರಿಯ ಪ್ರತಿಕೂಲ ಹವಾಮಾನ. ಜೂನ್ನ ಭಾರೀ ಗಾಳಿ ಮಳೆಗೆ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಈಗಲೂ ಉತ್ತಮ ಮಳೆಯಾಗುತ್ತಿರುವುದರಿಂದ ಮೀನುಗಾರರಿಗೆ ಕಡಲಿಗಿಳಿಯಲು ಸಾಧ್ಯವಾಗುತ್ತಿಲ್ಲ. ಕೆಲವು ಕಡೆ ನಾಡದೋಣಿಗಳು ಸಮುದ್ರಕ್ಕೆ ಇಳಿದಿದ್ದರೂ ಸಾಕಷ್ಟು ಪ್ರಮಾಣದಲ್ಲಿ ಮೀನುಗಳು ಸಿಕ್ಕಿಲ್ಲ. ಕಡಲು ದಿನೇ ದಿನೇ ಪ್ರಕ್ಷುಬ್ಧಗೊಳ್ಳುತ್ತಿರುವುದರಿಂದ ಮೀನುಗಾರರು ಕಡಲಿಗಿಳಿಯುವ ಸಾಹಸಕ್ಕೆ ಮುಂದಾಗಿಲ್ಲ. ಸಾಂಪ್ರದಾಯಿಕ ಮಳೆಗಾಲ ಜೂನ್ನಲ್ಲಿ ಆರಂಭವಾಗುತ್ತದೆ. ಆದರೆ ಈ ಬಾರಿ ಮಳೆಗಾಲ ಆರಂಭವಾಗಿ 1.5 ತಿಂಗಳು ಕಳೆದರೂ ನಾಡದೋಣಿಗಳು ದಡದಲ್ಲೇ ಇವೆ. ಮಳೆಗಾಲದ 2 ತಿಂಗಳು ಮೀನುಗಾರಿಕೆ ನಿಷೇಧ ಅವಧಿ ಜುಲೈ 31ಕ್ಕೆ ಕೊನೆಗೊಳ್ಳುತ್ತಿದ್ದು ಆಗಸ್ಟ್ 1ರಿಂದ ಯಾಂತ್ರೀಕೃತ ಮೀನುಗಾರಿಕೆ ಆರಂಭವಾಗುತ್ತದೆ. ಆಗಸ್ಟ್ 1ರಿಂದ ಟ್ರಾಲ್ ಬೋಟ್ಗಳು ಸಮುದ್ರಕ್ಕೆ ಇಳಿಯಲು ಅವಕಾಶವಿದ್ದರೂ ಅವುಗಳು ಮಂಗಳೂರಿನಲ್ಲಿ ಧಕ್ಕೆಗೆ ಆಗಸ್ಟ್ 10ರ ಬಳಿಕ ಮರಳಲು ಅವಕಾಶವಿದೆ. ಆಗಸ್ಟ್ 15ಕ್ಕೆ ಪರ್ಸಿನ್ ಮೀನುಗಾರಿಕೆ ಆರಂಭವಾಗುತ್ತದೆ. ಅಷ್ಟರೊಳಗೆ ನಾಡದೋಣಿ ಮೀನುಗಾರಿಕೆ ಆರಂಭವಾಗಿ ಆಶಾದಾಯಕ ಮೀನುಗಾರಿಕೆ ನಡೆದರೆ ಮಾತ್ರ ಮೀನುಗಾರರಿಗೆ ಒಂಚೂರು ನೆಮ್ಮದಿ ಸಿಗಬಹುದು. ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ ಅವಧಿಯಲ್ಲಿ ನಡೆಯುವ ನಾಡದೋಣಿ ಮೀನುಗಾರಿಕೆಗೆ ಮೀನುಗಾರರು ಸಾಕಷ್ಟು ಸಿದ್ಧತೆ ನಡೆಸುತ್ತಾರೆ. ಮಂಗಳೂರಿನಲ್ಲಿ ಸುಮಾರು 500 ರಾಣಿ ಬಲೆ, ಟ್ರಾಲ್ ದೋಣಿ, ಕಂತಲೆ ಇತ್ಯಾದಿ ದೋಣಿಗಳು ಸಿದ್ಧವಾಗಿವೆ. ಆದರೆ ಕಡಲಿಗೆ ಇಳಿಯಲಾಗದೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಕೈತಪ್ಪಿದೆ. ಅನೇಕರು ಎನ್ಎಂಪಿಟಿಗೆ ಬಂದೇ ಇಲ್ಲ. ಬಂದವರಿಗೆ ಟ್ರೈಲರ್ ಮೂಲಕ ದೋಣಿ ಸಾಗಾಣಿಕೆ ಇತ್ಯಾದಿಗೆ ಆದ ಖರ್ಚು ನಷ್ಟವಾಗಿದೆ. ನಾಡದೋಣಿ ಮೀನುಗಾರಿಕೆ ನಿರಾಶಾದಾಯಕವಾಗಿರುವ ನಡುವೆಯೇ ಸರ್ಕಾರ ಸೀಮೆಎಣ್ಣೆ ಸ್ಥಗಿತಗೊಳಿಸಲು ಸಿದ್ಧತೆ ನಡೆಸುತ್ತಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ನವಮಂಗಳೂರು ವಲಯ ನಾಡದೋಣಿ ಮೀನುಗಾರರ ಸಂಘ ತಿಳಿಸಿದೆ. ಹಿಂದೆ ಗ್ಯಾಸ್ಟ್ರಿಕ್ ಆಧಾರಿತ ಇಂಜಿನ್ ಬಂದಿದ್ದರೂ ಅದು ಅಲೆಗಳ ರಭಸದೆದುರು ನಿಲ್ಲಲಿಲ್ಲ. ಸೀಮೆಎಣ್ಣೆ ಸ್ಥಗಿತ ಕೈಬಿಡಲು ನಾಡದೋಣಿ ಮೀನುಗಾರರ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಡದೋಣಿಗಳಿಗೆ ಮೀನುಗಳಿಗಿಂತ ಚಟ್ಲಿ ಸಿಕ್ಕರೆ ಹೆಚ್ಚು ಲಾಭ. ಕಡಲಿಗಿಳಿದ ಎಲ್ಲಾ ದೋಣಿಗಳಿಗೂ ಮೀನು ಸಿಕ್ಕರೆ ಆಗ ಮೀನಿನ ದರ ಕುಸಿತಗೊಂಡು ಹೆಚ್ಚೇನು ಲಾಭವಾಗುವುದಿಲ್ಲ. ಆದರೆ ಮೀನಿನ ಜೊತೆ ಚಟ್ಲಿ ಸಿಕ್ಕರೆ ಅದರಿಂದ ಲಾಭ ಹೆಚ್ಚು. ಅದಕ್ಕಿರುವ ಬೆಲೆ ಹಾಗೂ ಬೇಡಿಕೆ ಯಾವತ್ತೂ ಕಡಿಮೆಯಾಗುವುದಿಲ್ಲ.